ಉಡುಪಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿ ಧರ್ಮ ಪ್ರಾಂತ್ಯದ ಚರ್ಚ್ಗಳು ನಾಳೆ ತೆರೆಯುವುದಿಲ್ಲ. ಧರ್ಮಗುರುಗಳ ಸಭೆ ನಡೆಸಿ ನಂತರ ಪ್ರಾರ್ಥನೆಗೆ ಅವಕಾಶ ನೀಡುವ ಬಗ್ಗೆ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. ಸೋಮವಾರ ಧರ್ಮಗುರುಗಳ ಸಭೆ ನಡೆಯಲಿದೆ. ಜೂನ್ 13ರ ನಂತರ ಅಥವಾ ಮಾಸಾಂತ್ಯದಲ್ಲಿ ಚರ್ಚ್ ತೆರೆಯುವ ಸಾಧ್ಯತೆ ಇದೆ. ಮಸೀದಿ ತೆರೆಯುವ ಬಗ್ಗೆ ಶನಿವಾರ ಮುಖಂಡರ ಸಭೆ ನಡೆದಿತ್ತು. ಆದರೆ ಸಭೆಯಲ್ಲಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. 2 ದಿನದ ನಂತರ ಮತ್ತೊಮ್ಮೆ ಮುಸ್ಲಿಂ ಮುಖಂಡರ ಸಭೆ ನಡೆಯಲಿದೆ. ಸರ್ಕಾರದ ಮಾರ್ಗಸೂಚಿಯ ಬಗ್ಗೆ ಚರ್ಚಿಸಿ ತೀರ್ಮಾನಕ್ಕೆ ಬರಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾವು ಮಸೀದಿಯನ್ನು 8 ತಾರೀಕಿಗೆ ನಾಳೆ ಓಪನ್ ಮಾಡೋ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೆವು. ಆದರೆ ಪರಿಸ್ಥಿತಿ ಈಗ ಬಹಳ ಹಾಳಿದೆ. ಉಡುಪಿಯಲ್ಲಿ ಬಹಳಷ್ಟು ಕೊರೋನಾ ಪಾಸಿಟಿವ್ಸ್ಗಳು ಬರ್ತಾ ಇದೆ. ಅದಲ್ಲದೆ ನಿನ್ನೆ ಮುಸ್ಲಿಂ ಒಕ್ಕೂಟದ ಮೀಟಿಂಗಲ್ಲಿ ನಾವು ತಾತ್ಕಾಲಿಕವಾಗಿ ಮಸೀದಿ ಓಪನನ್ನು ಮುಂದೂಡಿದ್ದೇವೆ. ಇನ್ನೊಂದು ಮೀಟಿಂಗನ್ನು ನಾವು ಕರೆದಿದ್ದೇವೆ. ಹಾಗಾಗಿ ನಾಳೆಯಿಂದ ನಮ್ಮ ಮಸೀದಿ ಓಪನ್ ಆಗೋದಿಲ್ಲ, ನಾವು ತೆರೆಯೋದಿಲ್ಲ, ಹಾಗೆ ಬಂದಾಗಿರ್ತದೆ. ಮುಂದಿನ ಕ್ರಮವನ್ನು ಮುಸ್ಲಿಂ ಒಕ್ಕೂಟದವರು ಡಿಸಿಷನ್ ಮೇಲೆ ಇದೆ. ಅವರು ಯಾವ ಓಪನ್ ಮಾಡಬೇಕಂತ ಹೇಳಿದ ನಂತರ ನಾವು ಅದನ್ನು ಓಪನ್ ಮಾಡ್ತೇವೆ. ಯಾವ ಡೇಟನ್ನು ಇನ್ನೂ ಕೂಡ ನಾವು ಫಿಕ್ಸ್ ಮಾಡಿಲ್ಲ.